ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ಶುಲ್ಕರಹಿತ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ನಿಮ್ಮ ಶೈಕ್ಷಣಿಕ ಸಾಧನೆಯ ಕೈಗನ್ನಡಿ. ತಾವು 37 ವರ್ಷದ ಶಿಕ್ಷಕ ವೃತ್ತಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳಿಂದ ಮತ್ತು ಇಲಾಖೆಯ ಜಿಲ್ಲಾ ಶಿಕ್ಷಕ ಪ್ರಶಸ್ತಿಯು ನಿಮ್ಮ ವ್ಯಕ್ತಿತ್ವಕ್ಕೆ ಸಂದ ಗರಿ ಎನ್ನಬಹುದು. ಹಲವಾರು ಧಾರ್ಮಿಕ ಕೆಲಸವನ್ನು ಮಾಡಿ ಶ್ರೀ ಕ್ಷೇತ್ರ ಕಚ್ಚೂರಿನ ಸಮಗ್ರ ಅಭಿವೃದ್ಧಿಯಲ್ಲಿ ನಿಮ್ಮ ಮುನ್ನಡೆಯುವ ಸಾಮರ್ಥ್ಯವಿದ್ದರೆ ಸನ್ಮಾನ ಸ್ವೀಕರಿಸುವ ಯೋಗ್ಯತೆ ಬಂದೇ ಬರುತ್ತದೆ. ಮಲ್ಪೆ ಬಲರಾಮನಗರದ ಸಮಾಜ ಸೇವಕರಾದ ನೀವು ಹಗಲಿರುಳೆನ್ನದೆ ಕರೆಗೆ ಸ್ಪಂದಿಸಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಸಂಕಷ್ಟಕ್ಕೀಡಾದವರ ಮನೆ ಮಗನಂತೆ ನೆರವಿಗೆ ಧಾವಿಸುತ್ತಿದ್ದೀರಿ. 1976ರಲ್ಲಿ ಆನಂದ್ ಪುತ್ರ ಬೇಬಿ ಕರ್ಕೆರ ದಂಪತಿಗಳ ಮಗನಾಗಿ ಜನಿಸಿದ ನೀವು 8ನೇ ತರಗತಿ ಶಿಕ್ಷಣವನ್ನು ಮೊಟಕುಗೊಳಿಸಿ ಮೀನುಗಾರಿಕೆಯಲ್ಲಿ ತೊಡಗಿಸಿ ಈಜು ಹವ್ಯಾಸವೇ ಬದುಕಿನ ಸಾಹಸ ಪ್ರವೃತ್ತಿ ಎನ್ನುವುದು ಪ್ರಶಂಸನೀಯ. ನೀರಿನಲ್ಲಿ ಮುಳುಗಿದವರ ಪಾಲಿಗೆ ಸಾಕ್ಷಾತ್ ಈಶ್ವರ ಸ್ವರೂಪಿಯಾಗಿ ನೊಂದವರ ಬಾಳಿಗೆ ನೈತಿಕ ಶಕ್ತಿಯನ್ನು ತುಂಬಿ ಬಡತನ ಹಾಗೂ ವೈಯಕ್ತಿಕ ನೋವಿಗೆ ಸೇವೆಯೇ ಮೂಲ ಪರಿಹಾರ ಎಂಬುದನ್ನು ಮನಗಂಡು ಸಮಾಜ ಸೇವೆಯಲ್ಲಿ ತಮ್ಮ ಜೀವನದ ಯಶಸ್ಸನ್ನು ಕಾಣುತ್ತಿರುವುದು ತಾವು. ಪತ್ನಿ ಗೀತಾರೊಂದಿಗೆ ತನ್ನ 2 ವಿಕಲಚೇತನ ಮಕ್ಕಳ ಜೊತೆ ನಿಮ್ಮ ಬಾಳ ಪಯಣವು ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ. ಕುಟುಂಬದ ಸಮಸ್ಯೆಯು ಬೆಟ್ಟದಷ್ಟಿದ್ದರೂ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರಶಂಸನೀಯ ಮತ್ತು ಅಭಿನಂದನೀಯ. ಶ್ರೀ ಮಾಲ್ತಿದೇವಿ ಶ್ರೀ ಬಬ್ಬುಸ್ವಾಮಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇನ್ನಷ್ಟು ಶಕ್ತಿಯನ್ನು ತುಂಬಲಿ ಹಾಗೂ ಆರೋಗ್ಯ ಆಯುಷ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಸಮ್ಮಾನ ಪತ್ರವನ್ನ ಗೌರವವಾದಗಳಿಂದ ಸಮರ್ಪಿಸುತ್ತೇವೆ. ಪ್ರಣಾಮಗಳೊಂದಿಗೆ ಆಡಳಿತ ಮಂಡಳಿ ಶ್ರೀ ಕ್ಷೇತ್ರ ಕಚ್ಚೂರು ಅಧ್ಯಕ್ಷರು ಶಿವಪ್ಪನಂತೂರ್, ಪ್ರಧಾನ ಕಾರ್ಯದರ್ಶಿ ಪ್ರೇಮಾನಂದ್ ಹಾಗೂ ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ಗೋಕುಲ್ ಬಾರ್ಕೋರ್. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು. ಬರೆದಿಟ್ಟಂತೆ ಬದುಕಲು ಸಾಧ್ಯವಾಗಿದೆ ಇರಬಹುದು, ಆದರೆ ನಮ್ಮ ಬಗ್ಗೆ ಬರೆದಿಡುವಷ್ಟು ಬದುಕಲು ಖಂಡಿತ ಸಾಧ್ಯ. ಆ ನಿಟ್ಟಿನಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆ ಮಾಡುತ್ತಿರುವಂತಹ ಮಾನವೀಯತೆ ಐಕಾನ್ಗಳನ್ನ ಈ ಸಂದರ್ಭದಲ್ಲಿ ಜಗಜ್ಜಾಹೀರಾಗಿರ್ತಕ್ಕಂಥ ಮುಖಾಂತರವಾಗಿ ಸನ್ಮಾನಿಸಿಕೊಳ್ಳುತ್ತಿದ್ದೇವೆ. ಅವಮಾನಗಳಿಗೆ ಕುಗ್ಗದೆ ಮುನ್ನಡೆಯುವ ಸಾಮರ್ಥ್ಯವಿದ್ದರೆ ಸನ್ಮಾನ ಸ್ವೀಕರಿಸುವ ಯೋಗ್ಯತೆ ಬಂದೇ ಬರುತ್ತದೆ. ಈಜು ಹವ್ಯಾಸವೇ ಬದುಕಿನ ಸಾಹಸ ಪ್ರವೃತ್ತಿಯಾಗಿ ಸಮಾಜ ಸೇವೆ ತೊಡಗಿಸಿಕೊಂಡವರು. ಸೇವೆ ಜಿಲ್ಲೆಯ ವ್ಯಾಪ್ತಿಯನ್ನು ಮೀರಿ ಸಾಗುತ್ತಿರುವ ಹೆಮ್ಮೆಯ ಸಂಗತಿಯಾಗಿದೆ. ನೀರಿನಲ್ಲಿ ಮುಳುಗಿದವರ ಪಾಲಿಗೆ ಸಾಕ್ಷಾತ್ ಈಶ್ವರ ಸ್ವರೂಪಿಯಾಗುತ್ತಿರುವಂತಹ ನಮ್ಮ ಊರಿನ ಹೆಮ್ಮೆಯ ಗೌರವಾನ್ವಿತ ಶ್ರೀ ಈಶ್ವರ ಮಲ್ಪೆ ಅವರಿಗೆ ಈ ಸಂದರ್ಭದಲ್ಲಿ ಗೌರವಾರ್ಪಣೆ ಸಲ್ಲಿಸಿಕೊಳ್ಳುತ್ತಿದ್ದೇವೆ. ಅದರೊಂದಿಗೆ ಈ ಸಮಾಜದಲ್ಲಿ ಸದಾಕಾಲ ಸಹಿಷ್ಣುತೆಗೆ ಸಾಧನೆ ಮಾಡಿದಂತಹ ನಮ್ಮೆಲ್ಲರ
ರಾಷ್ಟ್ರ ಸೇವಕ, ನೊಂದವರ ಕಣ್ಣೀರನ್ನು ಬರೆಸಿ ಹೂವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಾಂಕಾರ, ಹಸ್ತದಲ್ಲಿ ನಿರಾಪೇಕ್ಷೆ, ಭಾವದಲ್ಲಿ ದಿಗಂಬರ. ಈ ಸಂದರ್ಭದಲ್ಲಿ ಕಚ್ಚೂರು ಮಹಾಮಾತಿ ದೇವಿಯು ನಿಮಗೆ ಸದಾಕಾಲ ಅನುಗ್ರಹ ಪ್ರಸಾದವನ್ನಿದ್ದು ಸದಾ ಸಂರಕ್ಷಿಸಲಿ ಎನ್ನುವಂತ ಮಾತಿನೊಂದಿಗೆ
ನೇಮ್ ನಿಮ್ಮ ಸೋಡಾ ಸರ್ ಬಂದು